की जय। ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಶ್ರೀಮದ್ ಭಾಗವತಂ 2ನೇ ಸ್ಕಂದ 9ನೇ ಅಧ್ಯಾಯ ಶ್ಲೋಕ 16. ಭೃತ್ಯ ಪ್ರಸಾದ ಅಭಿಮುಖಂ ದೃಕ್ ಆಸವಂ ಪ್ರಸನ್ನಹಾಸ ಅರುಣಲೋಚನ ಆನನಂ ಕಿರೀಟೀನಂ ಕುಂಡಲೀನಂ ಚತುರ್ಭುಜಂ ಪೀತಾ ಅಂಶುಕಂ ವಕ್ಷಸಿ ಲಕ್ಷಿತಂ ಶ್ರಿಯಾ. ಅನುವಾದ: ದೇವೋತ್ತಮ ಪುರುಷನು ತನ್ನ ಪ್ರಿಯ ಸೇವಕರತ್ತ ವಾತ್ಸಲ್ಯ ಮಯನಾಗಿರುವಂತೆ ಕಾಣುತ್ತದೆ. ಅವನ ದರ್ಶನವೇ ಮಾದಕ ಮತ್ತು ಆಕರ್ಷ. ಅವನು ಬಹು ಸಂತುಷ್ಟನಾಗಿ ತೋರುತ್ತಾನೆ. ಅವನು ಮರಳುಗೊಳಿಸುವ ಕೆಂಪಾದ ಮುಖವುಳ್ಳವನು, ಮಂದಹಾಸಯುಕ್ತನು, ಪಿತಾಮರಧಾರಿ, ಕರ್ಣಮುಂಡಧಾರಿ ಮತ್ತು ಕಿರೀಟಧಾರಿಯಾದ ಅವನು ಚತುರ್ಭುಜನಾಗಿದ್ದಾನೆ. ಅವನ ವಕ್ಷಸ್ಥಳವು ಶ್ರೀ ಲಕ್ಷ್ಮೀದೇವಿಯ ಚಿಹ್ನೆಯಿಂದ ಅಲಂಕೃತವಾಗಿದೆ. ಫಸ್ಟಿಗೆ ಅಂತ ಹೇಳುವುದರಲ್ಲಿ ದೇವೋತ್ತಮ ಪುರುಷನ್ ತನ್ನ ಪ್ರಿಯ ಸೇವಕರ ಹತ್ರ ವಾತ್ಸಲ್ಯಮಯನಾಗಿರುವಂತೆ ಕಾಣುತ್ತದೆ. ಸೇವಕರ ಹತ್ರ, ಆಕ್ಚುಲಿ ನಾವೆಲ್ಲ ಸೇವಕರು, ಆದ್ರೆ ನಾವೀಗ ಸೇವೆ ಬಿಟ್ಟಿದ್ದೇವೆ. ಆದ ಕಾರಣ ನಮ್ಮ ಮೇಲೆ ಪಾರ್ಶಾಲಿಟಿ ಮಾಡುವುದಿಲ್ಲ, ಆದ್ರೆ ಸ್ಪೆಷಲ್ ಅಫೆಕ್ಷನ್ ತೋರಿಸುವುದಿಲ್ಲ ನಮ್ಮ ಮೇಲೆ. ಭಗವಂತ ಸಮೋಹಂ ಸರ್ವಭೂತೇಶು, ಎಲ್ಲರ ಹತ್ರ ಒಂದೇ. ನಮ್ಮೇ ದ್ವೇಷ ಅಸ್ತಿ ನಮ್ಮ, ಅಂದ್ರೆ ಯಾರ ಮೇಲೆ ಕೂಡ ದ್ವೇಷ ಇಲ್ಲ, ಒಂದೇ ರೀತಿ ನೋಡ್ತಾನೆ. ಆದರೆ ಕೃಷ್ಣನ ಶುದ್ಧ ಭಕ್ತರ ಮೇಲೆ, ಅವರ ಮೇಲೆ ಸ್ಪೆಷಲ್ ಅನುಕಂಪ ಉಂಟು. ಇದು ಹೇಳೋದು, ದೇವೋತ್ತಮ ಪುರುಷನ್ ತನ್ನ ಪ್ರಿಯ ಸೇವಕರತ್ತ ವಾತ್ಸಲ್ಯಮಯನಾಗಿರುವಂತೆ ಕಾಣುತ್ತದೆ. ಇದು ನಾವು ಹೇಗಂದ್ರೆ, ಯಾಕೆ ಈ ರೀತಿ ಭಗವಂತ ಒಬ್ಬರಲ್ಲಿ ಒಂದು ಇನ್ನೊಬ್ಬರಲ್ಲಿ ಒಂದು ಏನ್ ಮಾಡ್ಲಿಕ್ಕೆ ಆಗುದಿಲ್ಲ? ಹೇಗೆಂದ್ರೆ, ಮನೆಯಲ್ಲಿ ತಂದೆಗೆ 2 ಮಕ್ಕಳಿರ್ತಾರೆ. ಒಂದು ಮಗ ನಂಬರ್ 1 ರಾಸ್ಕಲ್, ಇನ್ನೊಬ್ಬ ತಂದೆ ಹೇಳಿದಾಗ ಕೇಳ್ತಾರೆ. ಆಬ್ವಿಯಸ್ ಆಗಿ ತಂದೆ ಎಂತ ಮಾಡ್ತಾರೆ, ಎಲ್ಲ ಆಸ್ತಿಯನ್ನು ಆ ಮಗನಿಗೆ ಬರೀತಾರೆ. ಇಬ್ಬರು ಮಕ್ಕಳೇ, ಇಬ್ಬರು ಅವನ ಮಕ್ಕಳೇ. ಆದ್ರೆ ಯಾರು ಕಾನ್ಸ್ಟೆಂಟ್ ಆಗಿ ಅವ್ರು ಹೇಳಿದಾಗ ಕೇಳ್ತಾ ಇರ್ತಾನೆ, ಅವನ ಮೇಲೆ ಜಾಸ್ತಿ ಅನುಕಂಪ. ಅದೇ ರೀತಿ ಕೃಷ್ಣನ ಶುದ್ಧ ಭಕ್ತರು, ಸೇವಕರು ನೋಡಿ, ತನ್ನ ಪ್ರಿಯ ಸೇವಕರ. ಆಕ್ಚುಲಿ ನಾವು ಕೂಡ ಸೇವಕರೇ, ಆದ್ರೆ ಈಗ ನಾವು ಬೇರೆ ಸೇವೆ ಮಾಡ್ತಾ ಇದ್ದೇವೆ, ಭಗವಂತನ ಸೇವೆ ಮಾಡ್ತಾ ಇಲ್ಲ. ಎಸ್, ಕಾಣುತ್ತದೆ. ಅವನ ದರ್ಶನವೇ ಮಾದಕ ಮತ್ತು ಆಕರ್ಷ. ಕೃಷ್ಣನ ಹೆಸರು ಆಕರ್ಷತಿ ಇತಿ ಕೃಷ್ಣ. ಎಷ್ಟು ಆಕರ್ಷಣೆ ಅಂದ್ರೆ, ಕೃಷ್ಣನ್ ನೋಡಿದ್ರೆ ಮತ್ತೆ ನಿಮ್ಗೆ ಯಾವ್ದು ಬೇಡ ಅಂತ ಆಗ್ತದೆ. ಕೃಷ್ಣ ಆಕರ್ಷಣೆ ಮತ್ತೆ ಹ್ಯಾಪಿನೆಸ್, ಅನ್ಲಿಮಿಟೆಡ್. ಕೃಷ್ಣ ನೋಡಿದ್ರೆ ನಿಮ್ಗೆ ಅನ್ಲಿಮಿಟೆಡ್ ಹ್ಯಾಪಿನೆಸ್ ಸಿಗ್ತದೆ. ಅವನು ಬಹು ಸಂತೋಷನಾಗಿ ತೋರುತ್ತಾನೆ. ಪ್ರಭುಪಾದ ಹೇಳ್ತಾರೆ, ಕೃಷ್ಣ ಇಸ್ ಆಲ್ವೇಸ್ ಇನ್ ಜಾಲಿ ಅಂಡ್ ಯು ಶುಡ್ ಆಲ್ಸೋ ಬಿ ಇನ್ ಜಾಲಿ. ಪ್ರಭುಪಾದ ಹೇಳುವಂತ, ನಾವು ಕೂಡ ಯಾವಾಗ ಜಾಲಿಯಲ್ಲಿ ಇರ್ಬೇಕಂತ. ಕೃಷ್ಣ ಜಾಲಿಯಲ್ಲಿ ಇರುವಂತ, ನಾವು ಕೂಡ ಜಾಲಿ. ನಾವು ಎಂತ ಅಂದ್ರೆ ಡಲ್ ಆಗಿರೋ ಪ್ರಭುಪಾದ ಹೇಳ್ತಾರೆ, ಮಾಯ ಅಟ್ಯಾಕ್ ಆಗಿದೆ. ಯಾವಾಗಲೂ ಜಾಲಿಯಲ್ಲಿ ಇರ್ಬೇಕು. ಯಾಕೆಂದ್ರೆ ಕೃಷ್ಣ ಯಾವಾಗ ಜಾಲಿಯಲ್ಲಿ ಇರುವಂಥದ್ದು. ಅವನು ಬಹು ಸಂತೋಷನಾಗಿ ತೋರುತ್ತಾನೆ. ಅವನು ಮರುಳುಗೊಳಿಸುವ ಕೆಂಪಾದ ಮುಖವುಳ್ಳವನು, ಮುಖ ಕೆಂಪು, ಮಂದಹಾಸಯುಕ್ತನು, ಪಿತಾಮರಧಾರಿ ಆಗ್ತಾನೆ, ಕರ್ಣಕುಂಡಲಧಾರಿ, ಕಿರೀಟಧಾರಿ, ಇದೆಲ್ಲ ಚತುರ್ಭುಜ ಅಂದ್ರೆ ನಾರಾಯಣ ಇದನ್ನೆಲ್ಲ ಆರ್ನಮೆಂಟ್ಸ್ ಆಗ್ತಾನೆ ಅವನು. ಮತ್ತೆ ಅವನ ವಕ್ಷಸ್ಥಳವು ಶ್ರೀ ಲಕ್ಷ್ಮೀದೇವಿ ಚಿಹ್ನೆಯಿಂದ ಅಲಂಕೃತವಾಗಿದೆ. ಪ್ರಭುಪಾದ ಹೇಳುವಂತದ್ದು, ಕಲಿಯುಗದಲ್ಲಿ ಜನ ನೋಡಿ, ಈಗ ಡಿಸೆಂಬರ್ ಅಲ್ಲ, ಅಕ್ಟೋಬರ್ ಅಲ್ಲಿ ಲಕ್ಷ್ಮೀ ಪೂಜೆ ಬರ್ತದೆ. ಯಾವಾಗ? ದೀಪಾವಳಿ ಟೈಮಲ್ಲಿ ಎಲ್ಲ ಅಂಗಡಿಯವರು ಇಲ್ಲಿ ಮಾಡ್ತಾರೆ ಲಕ್ಷ್ಮೀ ಪೂಜೆ. ತುಂಬಾ ಗ್ರ್ಯಾಂಡ್ ಪಟಾಕಿ ಬಿಡ್ತಾರೆ, ಅದೆಲ್ಲ. ಜನರಿಗೆ ಎಲ್ಲರಿಗೂ ಲಕ್ಷ್ಮಿ ಬೇಕು, ನಾರಾಯಣ ಇಲ್ಲ. ಪ್ರಭುಪಾದ ಹೇಳ್ತಾರೆ, ಲಕ್ಷ್ಮಿ ವಿಲ್ ಬಿ ದೇರ್ ವೇರ್ ದೇರ್ ಇಸ್ ನಾರಾಯಣ. ನಾರಾಯಣ ಇಲ್ಲದೆ ಲಕ್ಷ್ಮಿ ಬೇಕು. ನೋಡಿ, ಎಲ್ಲ ಈ ಅಂಗಡಿಯಲ್ಲಿ ಫೋಟೋ ನೋಡಿ, ನಡುವಲ್ಲಿ ಲಕ್ಷ್ಮಿ ಅಂದ್ರೆ ಹಣ ಬರ್ಬೇಕು ಅವನಿಗೆ, ಫಸ್ಟ್ ಅಲ್ಲಿ ಗಣಪತಿ, ಈ ಕಡೆ ಸರಸ್ವತಿ. ಪ್ರಭುಪಾದ ಹೇಳೋ ಲಕ್ಷ್ಮಿ ಚಂಚಲೆ, ಎಲ್ಲಿ ನಾರಾಯಣ ಇರ್ತಾನೆ ಅಲ್ಲಿ ಇರ್ತಾಳೆ, ಎಲ್ಲ ಕಡೆ ಇರುವುದಿಲ್ಲ. ಅವಳು ಸ್ವಲ್ಪ ಬರ್ತಾಳೆ ಮತ್ತೆ ಹೋಗ್ತಾಳೆ. ಹಾಗಾಗಿ
ಅವನ ವಕ್ಷಸ್ಥಳವು ಲಕ್ಷ್ಮೀ ದೇವಿಯ ಚಿಹ್ನೆಯಿಂದ ಅಲಂಕೃತವಾಗಿದೆ. ಎಸ್, ಈಗ ನಾವು ಭಾವಾರ್ಥಕ್ಕೆ ಹೋಗುವ. ಭಾವಾರ್ಥ ಬೈ ಡಿವೈನ್ ಗ್ರೇಸ್ ಅಭಯ ಶರಣಾರವಿಂದ ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ್ ಕಿ ಜೈ. ಪದ್ಮಪುರಾಣದ ಉತ್ತರಖಂಡದಲ್ಲಿ ಯೋಗಪೀಠ ಅಥವಾ ಯಾವ ನಿರ್ದಿಷ್ಟ ಸ್ಥಳದಲ್ಲಿ ಭಗವಂತ ಕುಳಿತು ತನ್ನ ನಿತ್ಯ ಭಕ್ತರಿಗೆ ದರ್ಶನ ನೀಡುವನು, ಆ ಸ್ಥಳದ ಪೂರ್ಣ ವರ್ಣನೆ ಇದೆ. ಯೋಗಪೀಠ. ಈಗ ನಾವು ಮಾಯಾಪುರಿಗೆ ಬಂದವರು ಕೂಡ ಚೇತನ ಬರ್ತ್ ಪ್ಲೇಸಿಗೆ ಎಂತ ಹೆಸರು? ಯೋಗಪೀಠ. ಯೋಗಪೀಠ. ಹಾಗೆ ಯಾವ ನಿರ್ದಿಷ್ಟ ಸ್ಥಳದಲ್ಲಿ ಭಗವಂತ ಕುಳಿತು ತನ್ನ ನಿತ್ಯವಾಗಿ ದರ್ಶನ ನೀಡುವನು, ಆ ಸ್ಥಳವನ್ನು ಯೋಗಪೀಠ ಅಂತ ಹೇಳ್ತಾರೆ. ಓಕೆ, ಪೂರ್ಣ ವರ್ಣನೆ ಇದೆ. ಆ ಯೋಗಪೀಠದಲ್ಲಿ ಧರ್ಮ, ಜ್ಞಾನ, ಸಂಪತ್ತು ಮತ್ತು ವೈರಾಗ್ಯ ಮೂರ್ತಿಗಳೆಲ್ಲ ಭಗವಂತನ ಪಾದಕಮಲಗಳಲ್ಲಿ ಕುಳಿತಿರುತ್ತಾರೆ. ಯಾವುದೆಲ್ಲ? ಧರ್ಮ, ಜ್ಞಾನ, ಸಂಪತ್ತು, ವೈರಾಗ್ಯ, ಇದೆಲ್ಲ ಭಗವಂತನ ಪಾದ ಕುಳಿತಿರುತ್ತಾರೆ. ಋಗ್ವೇದ, ಸಾಮವೇದ, ಯಜುರ್ವೇದ ಮತ್ತು ಅಥರ್ವಣ ವೇದ, ಎಸ್, ಅಥರ್ವಣ ವೇದ, ಈ 4 ವೇದಗಳು ಭಗವಂತನಿಗೆ ಸಲಹೆ ನೀಡಲು ಸ್ವತಃ ಅಲ್ಲಿ ಇವೆ ನೋಡಿ. ಯಾಕಂದ್ರೆ ಎಲ್ಲ ಈಗ ಹೇಗಂದ್ರೆ ಈ ಋತುದ್ವೀಪಲ್ಲಿ, ಈಗ ನೀವು ಲಾಸ್ಟ್ ಟೈಮ್ ಬಂದಿದ್ದೀರಿ ಮಾಯಾಪುರಿ ಯಾತ್ರೆಗೆ, ನಾವು ಅಲ್ಲಿ ಋತುದ್ವೀಪಕ್ಕೆ ನಿಮ್ಮನ್ನು ಕೊಂಡೋಗ್ಲಿಲ್ಲ. ನಿಮ್ಮನ್ನು ಕೊಂಡೋದದ್ದು ಸೀಮಂತಿನ ದ್ವೀಪ, ಮತ್ತೆ ಅಂತರ್ದ್ವೀಪ, ಮತ್ತೆ ಗೋಧ್ರುಮ ದ್ವೀಪ. ಗೋಧ್ರುಮ ದ್ವೀಪ, ಎಸ್. ಗೋಧ್ರುಮ ದ್ವೀಪ, ಇಲ್ಲಿಗೆ ಕಾಮೇಶ್ವರ ಮಾಧವಿಗೆ ಹೋಗಿದ್ದೇವಲ್ಲ. ಮತ್ತೆ ಸಾರಿ, ಮಧ್ಯ ದ್ವೀಪಕ್ಕೆ ಹೋಗಿದ್ದೇವೆ. ಓಕೆ, 4 ದ್ವೀಪಕ್ಕೆ ಹೋದದ್ದು ನಾವು ಲಾಸ್ಟ್ ಟೈಮ್. ಆದ್ರೆ ಇಲ್ಲ, ಮಧ್ಯ ದ್ವೀಪಕ್ಕೆ ಹೋಗ್ಲಿ, ನಾವು 3 ದ್ವೀಪ ಹೋದ್: ಗೋಧ್ರುಮ ದ್ವೀಪ, ಅಂತರ್ದ್ವೀಪ, ಮತ್ತೆ ಸೀಮಂತ ದ್ವೀಪ. ಹಾಗೆ ಋತುದ್ವೀಪಲ್ಲಿ ಈಗ ಚೈತನ್ಯ ಹೋಗುವಾಗ ಅದು ಅಲ್ಲಿ ಎಲ್ಲ ಸೀಸನ್ ಒಂದೇ ದಿವಸದಲ್ಲಿ ಬರ್ತದೆ. ಬಿಸಿಲಾಗುವಂಥದ್ದು, ಸ್ಪ್ರಿಂಗ್, ಮಳೆ, ಎಲ್ಲ ವಿಂಟರ್, ಎಲ್ಲ. ಮತ್ತೆ ಎಲ್ಲ ಮರಗಳು ಹೇಗೆ ಅಂದ್ರೆ ಚೈತನ್ಯ ಬರುವಾಗ ಹೇಗೆ ನಾವು ಈಗ ಒಂದು ಫಂಕ್ಷನ್ ಆಗುವಾಗ ಈ ಕೆನಪಿ ಎಲ್ಲ ಹಾಕ್ತೇವೆ, ಅದೇ ರೀತಿ ಎಲ್ಲರೂ ಚೈತನ್ಯ ಬರುವಾಗ ಸೇವೆಗೆ ರೆಡಿ ಆಗುವಂಥದ್ದು. ಎಲ್ಲ ಹೂಗಳು ಕೂಡ ಇದಾಗುವಂಥದ್ದು, ಎಲ್ಲ ಪ್ರಾಣಿಗಳು. ಹಾಗೆ ಇಲ್ಲಿ ಕೂಡ ಅದನ್ನು ಹೇಳುವಂತ ನೋಡಿ. ಋಗ್ವೇದ, ಸಾಮವೇದ, ಯಜುರ್ವೇದ ಅಂತ 4 ವೇದಗಳು ಭಗವಂತನ ಸಲಹೆ ನೀಡಲು ಸ್ವತಃ ಅಲ್ಲಿವೆ. ಆಕ್ಚುಲಿ ಎಲ್ಲವೂ ಸ್ಪಿರಿಚುವಲ್. ಹೇಗಂದ್ರೆ ಭಗವಂತನ ಈ 7ನೇ ಅಧ್ಯಾಯದ 4ನೇ ಶ್ಲೋಕದಲ್ಲಿ ಹೇಳುವಂಥದ್ದು, 5ನೇ ಶ್ಲೋಕದಲ್ಲಿ ಪರಾಶಕ್ತಿ. ನಾವು ಪರಾಶಕ್ತಿ. ಅಪರಾಶಕ್ತಿ ಅಂದ್ರೆ ಈ ಭೂಮಿ, ನೀರು, ಅಪೋ, ಅದೆಲ್ಲ ಅಪರಾಶಕ್ತಿ. ಸುಪೀರಿಯರ್ ಮತ್ತೆ ಇನ್ಫೀರಿಯರ್. ಆಗ ಎಲ್ಲ ಶಕ್ತಿಗಳು ಭಗವಂತನ ಆಕ್ಚುಲಿ ಇರುವಂತದ್ದು ಭಗವಂತನ ಸೇವೆಗೆ. ಆದ್ರೆ ಈಗ ನಾವು ಮರೆತು ಬಿಟ್ಟಿದ್ದೇವೆ ಅದನ್ನು. ಎಲ್ಲವೂ ವೇದಗಳು ಭಗವಂತನ ಸಲಹೆ ನೀಡಲು ಸ್ವತಃ ಅಲ್ಲಿ ಇವೆ. ಚಂಡನ ನಾಯಕತ್ವದ 16 ಶಕ್ತಿಗಳು ಅಲ್ಲಿವೆ. ಯಾವುದೆಲ್ಲ 16 ಶಕ್ತಿಗಳು? 16: ಶ್ರೀ, ಭೂ, ಲೀಲಾ, ಕಾಂತಿ, ಕುರ್ತಿ, ತುಷ್ಟಿ, ಗೀ, ಪುಷ್ಟಿ, ಸತ್ಯ, ಜ್ಞಾನಾಜನ, ಜಯ, ಉತ್ಕರ್ಷಿಣಿ, ವಿಮಲ, ಯೋಗಮಾಯ, ಪ್ರಹೇಲಿ, ಈಶಾನ, ಅನುರಾಗ. ಇದು 16. ಇದು ಬೇಕಂತಿಲ್ಲ, ಪ್ರಭಾವದಲ್ಲಿ ಕೊಡ್ಲಿಲ್ಲ, ಅದು ಕೂಡ ನಾನು ಹೇಳಿದೆ. ಹಾಗೆ 16 ಶಕ್ತಿ ಅಲ್ಲಿವೆ. ಚಂಡ ಮತ್ತು ಕುಮುದ ಇವರಿಬ್ಬರು ಪ್ರಥಮ ದ್ವಾರಪಾಲಕರು. ಹೇಗಂದ್ರೆ ಭಗವಂತನಿಗೆ ಈಗ ಹೇಗಂದ್ರೆ ಒಂದು ದೊಡ್ಡ ಒಬ್ಬ ತುಂಬಾ ಶ್ರೀಮಂತ ಇದ್ದಾನೆ, ಅವನು ಎಷ್ಟು ಸೆಕ್ಯೂರಿಟಿಯನ್ನು ನೀಡ್ತಾನೆ. ಆಫ್ಟರ್ ಆಲ್ ಒಬ್ಬ ದೊಡ್ಡ ಶ್ರೀಮಂತ ಅಷ್ಟು ಇಡ್ಬೇಕಿದ್ರೆ ಕೃಷ್ಣ ಅಂದ್ರೆ ಕೃಷ್ಣದ ಶ್ರೀಮಂತಿಗೆ ಯಾರಿಗಿಲ್ಲ. ಕೃಷ್ಣ ಎಷ್ಟು ದ್ವಾರಪಾಲಕ ಇರಬಾರ್ದು, ತುಂಬಾ ಮಂದಿ ಇದ್ದಾನೆ. ಹಾಗಾಗಿ ನೋಡಿ, ಈಗ ಚಂಡ ಮತ್ತು ಕುಮುದ ಇವರಿಬ್ಬರು ಪ್ರಥಮ ದ್ವಾರಪಾಲಕರು. ಮಧ್ಯ ದ್ವಾರದಲ್ಲಿ ಭದ್ರ, ಸುಭದ್ರ ಎಂಬಿಬ್ಬರು ದ್ವಾರಪಾಲಕರಿದ್ದಾರೆ. ಕೊನೆಯ ದ್ವಾರದಲ್ಲಿ ಜಯ ವಿಜಯರಿದ್ದಾರೆ. ಕುಮುದಾಕ್ಷ, ಪುಂಡರೀಕ, ವಾಮನ, ಶಂಕುಕರ್ಣ, ಸರ್ವನೇತ್ರ, ಸುಮುಖ ಇತ್ಯಾದಿ ಹೆಸರುಗಳ ಇತರ ದ್ವಾರಪಾಲಕರು ಇದ್ದಾರೆ. ಇವರೆಲ್ಲ ದ್ವಾರಪಾಲಕರು ತುಂಬಾ ಇದ್ದಾರೆ. ಅಂದ್ರೆ ಎಲ್ಲರೂ ಭಗವಂತನ ಸೇವೆಗೆ ಇರುವಂತಹದ್ದು. ಭಗವಂತನ ಅರಮನೆಯು ನಯನ ಮನೋಹರವಾಗಿ ಅಲಂಕೃತವಾಗಿದ್ದು ಮೇಲೆ ಹೇಳಿದ ದ್ವಾರಪಾಲಕರಿಂದ ರಕ್ಷಿತವಾಗಿದೆ. ಎಸ್, ಎಲ್ಲರಿಗೂ ಫ್ರೀಯಾಗಿ ಎಂಟ್ರಿ ಇಲ್ಲ. ಬ್ರಹ್ಮನಿಗೆ ಇಲ್ಲ ಎಂಟ್ರಿ.
ಬ್ರಹ್ಮನಿಗೆ ಹಾಗೆ ಫ್ರೀ ಆಗಿ ಹೋಗ್ಲಿಕ್ಕೆ ಯಾರಿಗೂ ಕೂಡ ಇಲ್ಲ. ಬ್ರಹ್ಮ ನೋಡಿ, ಬ್ರಹ್ಮ ನಾವೀಗ ಮೊನ್ನೆದ ಶ್ಲೋಕದಲ್ಲಿ ಬ್ರಹ್ಮ ಎಷ್ಟು ಇಂಟೆಲಿಜೆಂಟ್, ಆದ್ರೆ ಬ್ರಹ್ಮನಿಗೆ ಕೂಡ ಈಸಿಯಾಗಿ ಆಕ್ಸೆಸ್ ಇಲ್ಲ. ಅಲ್ಲಿ ದ್ವಾರಪಾಲಕರು ನಿಲ್ಲಿಸ್ತಾರೆ. ಎಸ್, ಈಗ ಶ್ಲೋಕ 17ಕ್ಕೆ ಹೋಗುವ. ಶ್ಲೋಕ 17. ಅಧಿಹರ್ಣೀಯ ಆಸನಂ ಆಸಿತಂ ಪರಂ ವೃತಂ ಚತು ಷೋಡಶ ಪಂಚಶಕ್ತಿಭಿ ಯುಕ್ತಂ ಭಗೆ ಸ್ವೇ ಇತರತ್ರ ಚ ಅಧ್ರುವೇ ಸ್ವೇ ಏವ ಧಾಮಾನ್ ರಮಮಾನಂ ಈಶ್ವರಂ. ಅನುವಾದ: ಭಗವಂತನ ಸಿಂಹಾಸನ ರೂಢನಾಗಿದ್ದನು. ಭಗವಂತನ ಸಿಂಹಾಸನ ರೂಢನಾಗಿದ್ದನು. 4, 16, 5 ಮೊದಲಾದ ವಿವಿಧ ಶಕ್ತಿಗಳು, 6 ಬಗೆಯ ಸಹಜ ಐಶ್ವರ್ಯಗಳು, ತಾತ್ಕಾಲಿಕ ಗುಣಲಕ್ಷಣದ ಆನುಷಂಗಿಕ ಶಕ್ತಿಗಳಿಂದೊಡಗೂಡಿ ಅವನನ್ನು ಸುತ್ತುವರಿದಿದ್ದವು. ಆದರೆ ವಸ್ತುತ ಅವನು ಪರಂಪ್ರಭು, ಸುಧಾಮವನ್ನು ಸವಿಯುತ್ತಿರುವ ಪರಂಪ್ರಭು ಭಗವಂತ. ಇಲ್ಲಿ ಹೇಳುವಂಥದ್ದು ಈ ಸಾಂಖ್ಯದಲ್ಲಿ 24 ಎಲಿಮೆಂಟ್ಸ್ ಉಂಟು. ಈಗ ನಾವು ನೆಕ್ಸ್ಟ್ ಚಾಪ್ಟರ್, 3rd ಕ್ಯಾಂಟೋ 3ನೇ ಸ್ಕಂದದಲ್ಲಿ ನಾವು ಇದರ ಬಗ್ಗೆ ತುಂಬಾ ಡೀಟೇಲ್ ಆಗಿ ಕಪಿಲ ಮುನಿಯಲ್ಲಿ ವಿವರಿಸ್ತಾರೆ. ದೇವತೆಯ ಮಗ, ಅಲ್ಲಿ ನಮಗೆ ಈ ಸಾಂಖ್ಯದ ಬಗ್ಗೆ ತುಂಬಾ ನಮಗೆ ಫರ್ದರ್ ಅಂಡರ್ಸ್ಟ್ಯಾಂಡಿಂಗ್ ಸಿಗ್ತದೆ. ಎಸ್, ಈಗ ಅದು ಹೇಳುವಂಥದ್ದು 4, 16, 5 ಮೊದಲಾದ ಶಕ್ತಿಗಳು, 6 ಬಗೆಯ ಐಶ್ವರ್ಯ. ಎಸ್, ಅದು ಈಗ ಭಾವಾರ್ಥಕ್ಕೆ ಹೋಗೋ. ಭಾವಾರ್ಥ ಬೈ ಡಿವೈನ್ ಗ್ರೇಸ್ ಅಭಯ ಶರಣಾನಂದ ಭಕ್ತಿ ಸ್ವಾಮಿ ಶೀಲ ಪ್ರಭುಪಾದ ಕಿ ಜೈ. ಭಗವಂತನು ಸಹಜವಾಗಿಯೇ ಷಡ್ ಐಶ್ವರ್ಯ ಸಂಪನ್ನ. ಐಶ್ವರ್ಯ ಪರಾಸರಮಿ ಅಂತ ಹೇಳಿದ್ದು ಐಶ್ವರ್ಯ ಸಮಗ್ರಶ ವೀರ್ಯ ಯಶಸ್ಸ ಶ್ರಿಯ ಜ್ಞಾನ ವೈರಾಗ್ಯ ಶೈವ ಸನ್ನಂಬಗ ಇತಿಂಗಣ. ಈ 6 ವಿಷಯ: ಐಶ್ವರ್ಯ ಸಂಪತ್ತು, ವೀರ್ಯ ಸ್ಟ್ರೆಂತ್, ಐಶ್ವರ್ಯ ವೀರ್ಯ ಯಶ ಅಂದ್ರೆ ಫೇಮಸ್, ಶ್ರೀ ಅಂದ್ರೆ ಬ್ಯೂಟಿ ಸೌಂದರ್ಯ, ಜ್ಞಾನ ನಾಲೆಜ್, ಮತ್ತೆ ವೈರಾಗ್ಯ ರಿನನ್ಸಿಯೇಷನ್. ಈ 6 ವಿಷಯ ಭಗವಂತ ಪೂರ್ಣ ಪ್ರಮಾಣದ ಕಾರಣ ಅವನನ್ನು ಭಗವಾನ್ ಅಂತ ಕರೆಯುವಂಥದ್ದು. ಷಡ್ವಿಷಯ ಸಂಪನ್ನ. ವಿಶೇಷ ಅವನು ಅತ್ಯಂತ ಶ್ರೀಮಂತನು. ಭಗವಂತನಿಗಿಂತ ಶ್ರೀಮಂತರು ಯಾರೂ ಇಲ್ಲ. ಪ್ರಭುಪಾದ ಹೇಳ್ತಾರೆ, ನಾವೆಲ್ಲರೂ ಭಿಕ್ಷುಕರಂತೆ. ಪ್ರಭುಪಾದ ವಿ ಆರ್ ಆಲ್ ಬೆಗ್ಗರ್ಸ್. ಆದ್ರೆ ನಮಗೆ ಭಿಕ್ಷುಕರು ಅಂತ ಹೇಳುವಾಗ ನಮಗೆ ಮರ್ಯಾದೆಗೆ ಸ್ವಲ್ಪ ಇದಾಗ್ತದೆ. ಶ್ರೀಮಂತ ಭಗವಂತ ಮಾತ್ರ. ನಾವು ಭಿಕ್ಷೆ ಬೇಡ್ಬೇಕು. ಎಂತ ಭಿಕ್ಷೆ ಬೇಡ್ಬೇಕು? ನಾವು ಐಶ್ವರ್ಯ ಅಲ್ಲ, ಭಕ್ತಿಯಲ್ಲಿ ಹೇಗೆ ನಾವು ಮುಂದೆ ಹೋಗುವಂಥದ್ದು. ಹೇಗೆ ಪ್ರಭುಪಾದ್ ಸನ್ಯಾಸ ತಗೊಂಡ ಮೇಲೆ ಪ್ರಭುಪಾದ್ ಈ ಮಧುಕರಿ ಅಂದ್ರೆ ಮಧ್ಯಾಹ್ನದ ಹೊತ್ತಿಗೆ ಭಿಕ್ಷೆ ಬೇಡಿ. ಪ್ರಭುಪಾದ್ ಹೇಳ್ತಾರೆ, ವೃಂದಾವನದಲ್ಲಿ ಯಾರು ಬೇಕಾದ್ರೂ ಕೊಡ್ತಾರೆ ಅಂತ, ಯಾರು ಇಲ್ಲ ಅಂತ ಹೇಳುವುದಿಲ್ಲ. ಯಾಕೆಂದ್ರೆ ವೃಂದಾವನ ಹಾಗೆ, ಒಂದೊತ್ತಿಗೆ ಸನ್ಯಾಸಿನವರಿಗೆ ಯಾರು ಇಲ್ಲ ಅಂತ ಹೇಳುವುದಿಲ್ಲ. ಹಾಗಾಗಿ ಪ್ರಭುಪಾದ್ ಸ್ವತಃ ಹೇಳ್ತಾರೆ, ಐ ಆಮ್ ಬೆಗ್ಗರ್ ಅಂತ ಹೇಳ್ತಾರೆ. ಆಕ್ಚುಲಿ ಇದು ನಮ್ಮ ಅಂದ್ರೆ ನಾವು ಎಲ್ಲರೂ ಬೆಗ್ಗರೆ, ಭಿಕ್ಷುಕರು. ಆದ್ರೆ ನಮಗೆ ಮೆಟೀರಿಯಲ್ ಅಲ್ಲಿ ನಮಗೆ ಅದು ಬೇಡ, ನಮಗೆ ಆ ಡೆಸಿಗ್ನೇಷನ್. ಭಗವಂತ ಮಾತ್ರ ಶ್ರೀಮಂತ. ವಿ ಆರ್ ಆಲ್ ಪೂವರ್ಸ್. ಪ್ರಭುಪಾದ್ ಹೇಳ್ತಾರೆ, ಓನ್ಲಿ ಕೃಷ್ಣ ಇಸ್ ರಿಚ್, ವಿ ಆರ್ ಆಲ್ ಪೂವರ್. ಹಾಗೆ ವಿಶೇಷ ಅವನು ಅತ್ಯಂತ ಶ್ರೀಮಂತನು, ಅವನು ಅತ್ಯಂತ ಶಕ್ತಿಶಾಲಿಯು, ತುಂಬಾ ಶಕ್ತಿಶಾಲಿ. ಈಗ ಹೇಳ್ತಾಗಲ್ಲ ಪೊಲಿಟಿಷಿಯನ್, ಅವ ತುಂಬಾ ಶಕ್ತಿಶಾಲಿ. ಎಂತ ಶಕ್ತಿಶಾಲಿ ಅವ? ರಷ್ಯಾದ ಪ್ರೆಸಿಡೆಂಟ್ ಶಕ್ತಿಶಾಲಿ, ಭಾರತದ ಪ್ರೈಮ್ ಮಿನಿಸ್ಟರ್ ಶಕ್ತಿಶಾಲಿ, ಅಮೆರಿಕದ ಶಕ್ತಿಶಾಲಿ. ಕೃಷ್ಣನೆದುರು ಯಾರು ಇಲ್ಲ. ಶಕ್ತಿಶಾಲಿ ಭಗವಂತ. ಅತ್ಯಂತ ಪ್ರಸಿದ್ಧನು, ಫೇಮಸ್. ನೋಡಿ, ಅವ ಸರ್ವಾಂಗ ಸುಂದರನು. ಕೃಷ್ಣ ಸುಂದರ ಯಾರು ಇಲ್ಲ. ಜ್ಞಾನದಲ್ಲಿ ಮಹಾಮೇಧಾವಿಯು. ಭಗವದ್ಗೀತೆ ಕೊಟ್ಟಿನ ಈಗ ಕೂಡ ನಾವು ಓದ್ತಾ ಇದ್ದೇವೆ. ಅದನ್ನು ಮಂತ್ಲಿ ನಾವು ಕ್ಲಾಸ್ ಮಾಡ್ತೇವೆ, 18 days ಕ್ಲಾಸ್. ಯಾಕೆ? ಭಗವಂತ ಕೊಟ್ಟ ಜ್ಞಾನ. ಜೊತೆಗೆ ಅವನು ಪರಮ ವಿರಕ್ತನು. ವೈರಾಗ್ಯ ವಿದ್ಯಾ ನಿಜ ಭಕ್ತಿ ಯೋಗ. ವೈರಾಗ್ಯ ಕೃಷ್ಣನಿಂದ ನಾವು ಕಲಿಬೇಕು. ಹಾಗೆ ಈ 6 ವಿಷಯದಲ್ಲಿ ಕೃಷ್ಣ ಪೂರ್ಣ ಪ್ರಮಾಣದಲ್ಲಿದ್ದಾನೆ. ಅವನು ತನ್ನ ಐಕ ಸೃಷ್ಟಿ ಶಕ್ತಿಗಳಿಗಾಗಿ 4 ತತ್ವಗಳಿಂದ, ಎಂದರೆ ಪ್ರಕೃತಿ, ಪುರುಷ, ಮಹತತ್ವ ಮತ್ತು ಅಹಂಗಳಿಂದ ಸೇವಿತ.
ಎಸ್, ಈಗ ಇಲ್ಲಿ ನೋಡುವ, ನೋಡಿ ಅಂತಂದ್ರೆ ಇಲ್ಲಿ ಪುರುಷ ಅಂದ್ರೆ ಇಲ್ಲಿ ಆತ್ಮ ಮತ್ತೆ ಪರಮಾತ್ಮ ಬಂದದ್ದು. ಈಗ 26 ಉಂಟು, ನಾನು 24 ಆದ್ಮೇಲೆ 25 ಯಾವುದು, 25 ಆತ್ಮ, 26 ಪರಮಾತ್ಮ ಹೇಳ್ತೇನೆ. ಇಲ್ಲಿ ಪುರುಷ ಅಂದ್ರೆ 2 ಬಂತು. ಹಾಗಾಗಿ ಅಲ್ಲಿ ಕೂಡ 26, ಇಲ್ಲಿ ಕೂಡ ಪ್ರಭು 25, ಇದನ್ನು ನಾವು ಸೇರಿದ್ರೆ 26 ಆಯ್ತು. ಒಂದೆಂತ ಅಂದ್ರೆ ಇದು ಪ್ರಕೃತಿ, ಅಲ್ಲಿ ಬುದ್ಧಿ ಉಂಟು, ಇಲ್ಲಿ ಪ್ರಭುಪದ ಪ್ರಕೃತಿ. ಈ ರೀತಿ ಪ್ರಭುಪದ ಕೆಲವು ಕಡೆ ಕೊಡ್ತಾರೆ. ಆದ್ರೆ ಮೋಸ್ಟ್ ಆಗಿ ಅದಿರುವಂಥದ್ದು ನಾವು ಭಗವದ್ಗೀತೆ ಅಂತ ಉಂಟು ಅದು. ಆದ್ರೆ ಪ್ರಭುಪಾದ ಕೆಲವೊಮ್ಮೆ ಇದನ್ನು ಕೂಡ ಹೇಳ್ತಾರೆ, ಸ್ವದರಿತರಲ್ಲಿ ಕೂಡ ಪ್ರಭುಪಾದ ಈ ರೀತಿ ಹೇಳಿದ್ದಾರೆ. ಹಾಗಾಗಿ ಅದನ್ನು ನಾವು ಎಂತ ಹೇಳುವಂಥದ್ದು, ಅದು ಯಾಕೆ ಹೀಗೆ, ಅದು ಬೇಡ. ಆಚಾರ್ಯರು ಕೊಟ್ಟಿದ್ದಾರೆ, ನಾವು ಅದನ್ನು ಆಕ್ಸೆಪ್ಟ್ ಮಾಡುವಂಥದ್ದು. ಶಬ್ದ ಪ್ರಮಾಣ, ಅದು ಯಾಕೆ ಪ್ರಭುಪಾದ ಇಲ್ಲಿ ಪ್ರಕೃತಿ ಕೊಟ್ಟಿದ್ದಾರೆ, ಬುದ್ಧಿ ಕೊಡ್ಲಿಲ್ಲ, ಯಾಕೆ ಬುದ್ಧಿಯನ್ನು ಬಿಟ್ಟಿದ್ದಾರೆ, ಅದು ಬೇಡ. ಇಷ್ಟು ನಮ್ಗೆ ಎಂತಂದ್ರೆ ಇಷ್ಟು ತಿಳಿಯುವ, ಪ್ರಭುಪಾದ ಕೊಟ್ಟಿದ್ದಾರೆ, ಎಸ್ ಅದನ್ನು ಆಕ್ಸೆಪ್ಟ್ ಮಾಡುವಂಥದ್ದು. ಆದ್ರೆ ಭಗವದ್ಗೀತೆಯಲ್ಲಿ ಆ ರೀತಿ ಕೊಟ್ಟಿದ್ದಾರೆ, ಇಲ್ಲಿ ಈ ರೀತಿ ಕೊಟ್ಟಿದ್ದಾರೆ. ಓಕೆ. ಹಾಗೆ ಐಕಶಕ್ತಿಗಳಿಗೆ 4 ತತ್ವಗಳಿದೆ ಅಂದ್ರೆ ಪ್ರಕೃತಿ, ಪುರುಷ, ಮಹತ್ತತ್ವ ಮತ್ತು ಅಹಂ. ಹಾಗೆ ಮಹತ್ತತ್ವ ಅಂದ್ರೆ ಅದು 3 ಗುಣಗಳು ಪ್ರಧಾನ, ಅಂದ್ರೆ ಅದು 24 ಒಂದು ಬರ್ತದೆ. ಪುರುಷ ಅಂದ್ರೆ ಇದು 25, 26 ಆತ್ಮ ಮತ್ತೆ ಪರಮಾತ್ಮ. ಅಹಂ ಆಲ್ರೆಡಿ ಉಂಟು, ಅಲ್ಲಿ ಕೂಡ ಉಂಟು, ಅಹಂಕಾರ ಉಂಟು. ಅವನು 16 ಶಕ್ತಿಗಳನ್ನು ಸೇವಿತಾನು ಎಂದರೆ ಪಂಚ ಮಹಾಭೂತಗಳು, ಪೃಥ್ವಿ, ಜಲ, ವಾಯು, ಅಗ್ನಿ ಮತ್ತು ಆಕಾಶ. ಪಂಚ ಜ್ಞಾನೇಂದ್ರಿಯಗಳು, ಕಣ್ಣು, ಕಿವಿ, ಮೂಗು, ನಾಲಿಗೆ ಮತ್ತು ಚರ್ಮ. 5 ಕರ್ಮೇಂದ್ರಿಯಗಳು, ಕೈ, ಕಾಲು, ಉಚ್ಚಾರ, ಧ್ವನಿ, ಗುದ ಮತ್ತು ಜನನೇಂದ್ರಿಯಗಳು ಮತ್ತು ಮನಸ್ಸು. ಹೀಗೆ 16 ಶಕ್ತಿಗಳನ್ನು ಸೇವಿತನು. ಪಂಚ ಎಂಬುದು 5 ಇಂದ್ರಿಯ ವಿಷಯಗಳನ್ನು ಎಂದರೆ ರೂಪ, ರಸ, ಗಂಧ, ಶಬ್ದ ಮತ್ತು ಸ್ಪರ್ಶ ಒಳಗೊಂಡಿರುತ್ತದೆ. ಎಲ್ಲ 25 ವಸ್ತುಗಳು ಐಕ ಸೃಷ್ಟಿಯಲ್ಲಿ ಭಗವಂತನ ಸೇವೆಗೆ ಇರುವ ಮತ್ತು ಇವೆಲ್ಲವೂ ಭಗವಂತನ ಸೇವೆಗೆ ಸ್ವಯಂ ಅಲ್ಲಿ ಉಪಸ್ಥಿತವಾಗಿದೆ. ಈಗ ನಾವು ಇದರಲ್ಲಿ ಎಂತ ಅರ್ಥ ಮಾಡ್ಬೇಕಂದ್ರೆ, ಈಗ ಮಾಯಾವಾದಿಗಳು ಕೂಡ ಸಾಂಖ್ಯ ಉಂಟು ಅವ್ರ ಹತ್ರ, 24 ಎಲಿಮೆಂಟ್ಸ್, 25, 26 ಅಂದ್ರೆ ಇಲ್ಲಿ ಪುರುಷ ಅವರು ಕನೆಕ್ಟ್ ಮಾಡುವುದಿಲ್ಲ, ಆತ್ಮ ಪರಮಾತ್ಮ. ಇಲ್ಲಿ ಎಂತ ಹೇಳುವಂಥದ್ದು, 25 ವಸ್ತುಗಳು ಐಕ ಸೃಷ್ಟಿಯಲ್ಲಿ ಭಗವಂತನ ಸೇವೆಗೈಯುವ, ಇದನ್ನು ನಾವು ಕನೆಕ್ಟ್ ಮಾಡಬೇಕು. ಇರುವಂಥದ್ದು ಇದು ಭಗವಂತನ ಸೇವೆಗೆ, ಮತ್ತು ಇವೆಲ್ಲವೂ ಭಗವಂತನ ಸೇವೆಗೆ ಸ್ವಯಂ ಅಲ್ಲಿ ಉಪಸ್ಥಿತವಾಗಿದೆ. ಇದು ಈ ಪಾಯಿಂಟ್ ಮಾಯಾವಾದಿಗಳಿಗೆ ಗೊತ್ತು. ಮಾಯಾವಾದಿಗಳಲ್ಲಿ ಕೂಡ ತುಂಬಾ ಸಾಂಖ್ಯದಲ್ಲಿ ಅನಾಲಿಸಿಸ್ ಅಲ್ಲಿ ಇದ್ದಾರೆ, ದೊಡ್ಡ ದೊಡ್ಡ ಅನಾಲಿಸಿಸ್ ತುಂಬಾ ಹೇಳ್ತಾರೆ. ಆದ್ರೆ ಈ ಪಾಯಿಂಟ್ ಇಲ್ಲ ಅವರ ಹತ್ರ ಅಷ್ಟೇ. ಆದ್ರೆ ಅಷ್ಟಂದ್ರೆ ದೊಡ್ಡ ಡಿಫ್ರೆನ್ಸ್, ಅಷ್ಟಂದ್ರೆ ಎಂತ ಹೇಳುವಂತದ್ದು, ನಾವು ಅದನ್ನ ಲೈಟ್ ಆಗಿ ತಗೊಳ್ಳುವಾಗಿಲ್ಲ. ಆದ್ರೆ ರೂಪ ನಮ್ಗೆ ಎಷ್ಟು ಬೇಕೋ ಅಷ್ಟು ಸಾಂಖ್ಯದ ಬಗ್ಗೆ ನಾವು ಜಾಸ್ತಿ ತಲೆಗೆಡಿಸುವಂತೆಲ್ಲ, ಇಷ್ಟು ನಮ್ಗೆ ಗೊತ್ತಿದ್ರೆ ಸಾಕು. ಸಾಂಖ್ಯ ಸ್ಕಾಲರ್ಸ್ ಇದ್ದಾರೆ. ಹಾಗೆ ಭಗವಂತ ಸೇವೆಗೆ ಸ್ವಯಂ ಅಲ್ಲಿ ಉಪಸ್ಥಿತವಾಗಿದೆ. 8 ಅಲ್ಪ ಐಶ್ವರ್ಯಗಳು, ತಾತ್ಕಾಲಿಕ ಒಡೆತನಕ್ಕಾಗಿ ಯೋಗಿಗಳು ಪಡೆದ ಅಷ್ಟಸಿದ್ಧಿಗಳು. ನೋಡಿ, ಅಷ್ಟಸಿದ್ಧಿ ಕೂಡ ಅವನ ನಿಯಂತ್ರಣದಲ್ಲಿದೆ. ಆದರೆ ಅವನು ಸ್ವಾಭಾವಿಕವಾಗಿಯೇ ಯಾವುದೇ ಪ್ರಯತ್ನ ಮಾಡದೆ ಅಂತ ಎಲ್ಲ ಶಕ್ತಿಯನ್ನು ಪರಿಪೂರ್ಣ, ಅಂದ್ರೆ ಯಾವುದೇ ಪ್ರಯತ್ನ ಮಾಡದೆ. ಈಗ ಹೇಗಂದ್ರೆ ಭಗವಂತ ಕಿರು ಬೆರಳಲ್ಲಿ ಗೋವರ್ಧನ ಬೆಟ್ಟವನ್ನು ಎತ್ತಿದ್ದಾನೆ, ಕಿರು ಬೆರಳಲ್ಲಿ, ಇನ್ನೊಂದು ಕೈಯಲ್ಲಿ ಫ್ಲೂಟ್ ಬಾರಿಸ್ತಾ ಇದ್ದಾನೆ. 7 ದಿವಸ 7 ರಾತ್ರಿ, ಟೆನ್ಷನೇ ಇಲ್ಲ ಕೃಷ್ಣನಿಗೆ. ಈಗ ವೆಯ್ಟ್ ಲಿಫ್ಟರ್ ನಾವು ನೋಡಿ 200 kg ಎತ್ತಾರೆ, ಪವರ್ ಲಿಫ್ಟರ್. ಬೆನ್ನಿಗೆ ಇದು ಎಂತ ಹೇಳುವಂಥದ್ದು, ಬೆಲ್ಟ್ ಎಲ್ಲ ಹಾಕಿರ್ತಾನೆ, ಬೆನ್ನು ನೋವು ಆಗಬಾರ್ದು ಅಂತ. ಮತ್ತೆ ಹೀಗೆ ಸ್ವಲ್ಪ ಸೆಕೆಂಡ್ ಹೇಳ್ತಾನೆ, ಮತ್ತೆ ಬಿಡ್ತಾನೆ, ಮತ್ತೆ ಬೆನ್ನು ನೋವು, ಮತ್ತೆ ಹಾಸ್ಪಿಟಲ್ ಅಡ್ಮಿಟ್ ಆಗ್ತಾನೆ. ಎಷ್ಟು ಪ್ರಯತ್ನ ಮಾಡ್ಬೇಕು ಅದನ್ನ ಎತ್ತಲಿಕ್ಕೆ. 3 ತಿಂಗಳು ಪ್ರಾಕ್ಟೀಸ್ ಮಾಡ್ತಾನೆ ಜಿಮ್ ಅಲ್ಲಿ, ಎತ್ತುವಂತ ಡೈಲಿ. ಸ್ವಲ್ಪ ಹೀಗೆ ಮಾಡ್ತಾನೆ, ಸ್ವಲ್ಪ ಜಾಸ್ತಿ, ಸ್ವಲ್ಪ ಜಾಸ್ತಿ, ಇವತ್ತೊಂದು 5 kg ಜಾಸ್ತಿ ಮಾಡ್ತಾನೆ, ನಾಳೆ ಒಂದು 5 kg, ಈ ರೀತಿ ಮಾಡಿ 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 ಲಾಸ್ಟಿಗೆ ಈ ರೀತಿ ಆಗ್ತಾನೆ. ಆದ್ರೆ ಭಗವಂತನಿಗೆ ಪ್ರಯತ್ನ ಮಾಡದೆ ಅಂತ ಶಕ್ತಿಯಿಂದ ಪರಿಪೂರ್ಣ ನಾವು. ಆದ್ರಿಂದ ಅವನನ್ನು ಪರಂಪ್ರಭುವಾಗಿದ್ದಾನೆ. ಅದಕ್ಕೆ ಕೃಷ್ಣನಿಗೆ ಪರಂಪ್ರಭು ಹೇಳುವಂಥದ್ದು. ಜೀವಿಯು ಕಠಿಣ ತಪಸ್ಸು ಮತ್ತು ಅಂಗ ಸಾಧನಗಳಿಂದ ತಾತ್ಕಾಲಿಕವಾಗಿ ಅದ್ಭುತ ಶಕ್ತಿಯನ್ನು ಸಾಧಿಸಬಹುದು. ಈಗ ನಾವು ಬೆಳಿಗ್ಗೆ ಎದ್ದು ಬೇಗ ಹೇಳುವಂಥದ್ದು, ಮಂಗಳಾರತಿ ಅಟೆಂಡ್ ಆಗುವಂಥದ್ದು, ಬೆಳಿಗ್ಗೆ ಜಪ ಮಾಡುವಂಥದ್ದು, ಇದೆಲ್ಲ ಸಾಧನೆ. ಈಗ ಭಾಗವತಂ ಕ್ಲಾಸಿಗೆ ಬರುವಂಥದ್ದು, ಇದರಿಂದ ಎಂತಾಗ್ತದೆ, ನೀವು ಇದನ್ನು ತುಂಬಾ ವರ್ಷ ಮಾಡಿದ್ರೆ ನಿಮಗೆ ಶಕ್ತಿ ಬರ್ತದೆ.
ಪ್ರಭುಪಾದ ಹೇಳುವಂಥದ್ದು, ಈಗ ಭಕ್ತಿಯಲ್ಲಿ ಒಬ್ಬ ಇಲ್ಲ. ಈಗ ನೋಡಿ ಮಾಯಾವಾದಿಗಳೆಲ್ಲ ಅವರೆಲ್ಲ ಸಾಧನೆ ಮಾಡ್ತಾರೆ ಒಳ್ಳೆ, ಆದ್ರೆ ಅವರ ಫಿಲಾಸಫಿ ಸರಿ ಇಲ್ಲ, ಭಗವಂತನ ಆಕ್ಸೆಪ್ಟ್ ಮಾಡೋದಿಲ್ಲ. ಆದ್ರೆ ಬೆಳಿಗ್ಗೆ ಬೇಗ ಹೇಳ್ತಾರೆ, ವೆಜಿಟೇರಿಯನ್ ಇರ್ತಾರೆ, ಮತ್ತೆ ಅವ್ರದ್ದೆಂತ ಸಾಧನ ಉಂಟು ಅದನ್ನೆಲ್ಲ ಮಾಡ್ತಾರೆ. ಅವನಿಗೂ ಶಕ್ತಿ ಬರ್ತದೆ ಅಂತೆ, ಶಕ್ತಿ ಬರ್ತದೆ. ಹಾಗೆ ಈ ತಪಸ್ಸಿಗೆ ಶಕ್ತಿ ಸಿಗ್ತದೆ. ಜೀವಿ ಕಠಿಣ ತಪಸ್ಸು ಮತ್ತು ಅಂಗ ಸಾಧನೆಗಳನ್ನು ತಾತ್ಕಾಲಿಕ ಅದ್ಭುತ ಶಕ್ತಿಯನ್ನು ಸಾಧಿಸಬಹುದು. ಅನ್ನ ಮಾತ್ರಕ್ಕೆ ಅದು ಅವನನ್ನು ಪ್ರಭು ಭಗವಂತನಾಗಿ ಮಾಡುವುದಿಲ್ಲ. ಇದು ಮಿಸ್ಟೇಕ್ ಅಂತ ಅಂದ್ರೆ, ಮಾಯಾವಾದಿಗಳು ಕೂಡ ಸಾಧನೆ ಮಾಡ್ತಾರೆ, ಶಕ್ತಿ ಉಂಟು, ಆದ್ರೆ ಅವರು ನಾನು ದೇವರು ಒಂದೇ. ಭಕ್ತ ಹಾಗೆ ಅಲ್ಲ. ಭಕ್ತ ಸಾಧನೆ ಮಾಡ್ತಾನೆ, ಶಕ್ತಿ ಇರ್ತದೆ, ಅದು ಸುಮ್ಮನೆ ನಮ್ರಾಗಿರ್ತಾನೆ, ನಾನು ಏನು ಅಲ್ಲ ಅಂತ. ಇದು ವ್ಯತ್ಯಾಸ. ಭಕ್ತನಿಗೆ ಮತ್ತೆ ಮಾಯಾವಾದಿಗೆ ವ್ಯತ್ಯಾಸ ಇದೆ. ಇಬ್ಬರು ಕೂಡ ಸಾಧನೆ ಮಾಡ್ತಾರೆ, ಇಬ್ಬರು ಕೂಡ ಎಂತ ಹೇಳುವಂಥದ್ದು ಸ್ವಲ್ಪ ತಪಸ್ಸು ಮಾಡ್ತಾರೆ. ಆದ್ರೆ ಭಕ್ತ ಅಂತ ಅಂದ ಮಾತ್ರಕ್ಕೆ ಅದು ಅವನನ್ನು ಪರಮಪ್ರಭು ಭಗವಂತನಾಗಿ ಮಾಡುವುದಿಲ್ಲ. ಪರಮಪ್ರಭು ಭಗವಂತನ ಸ್ವಂತ ಶಕ್ತಿಯಿಂದಲೇ ಯಾವುದೇ ಯೋಗಿಗಿಂತ ಅಪರಿಮಿತ ಶಕ್ತಿಶಾಲಿ. ಯೋಗೇಶ್ವರ ಕೃಷ್ಣ ಹೆಸರು. ಯಾವುದೇ ಜ್ಞಾನಿಗಿಂತ ಅಪರಿಮಿತ ಜ್ಞಾನ ಉಳ್ಳವನು ಯೋಗಿ, ಜ್ಞಾನಿ. ಯಾವುದೇ ಸಿರಿವಂತನಿಗಿಂತ ಅಪರಿಮಿತ ಅಂದ್ರೆ ಕರ್ಮಿ. ಯಾವುದೇ ಸುಂದರ ಜೀವಿಗಿಂತ ಅಪರಿಮಿತ ರೂಪವಂತ, ಯಾವುದೇ ದಾನಿಗಿಂತ ಅಪರಿಮಿತ ದಾನಶಾಲಿ. ಅವನು ಎಲ್ಲರಿಗೂ ಮೇಲಿನವನು, ಯಾರೊಬ್ಬರು ಅವನಿಗೆ ಸರಿಸಮನು. ಅಂದ್ರೆ ನೋಬಡಿ ಈಸ್ ಈಕ್ವಲ್ ಟು ಹಿಮ್, ನೋಬಡಿ ಈಸ್ ಗ್ರೇಟರ್ ದೆನ್ ಹಿಮ್. ಅಥವಾ ಅವನಿಗೆ ದೊಡ್ಡವರಲ್ಲ, ಯಾರು ಕೂಡ ಸರಿಸಮಾನ, ಈಕ್ವಲ್ ಅಲ್ಲ, ಯಾರು ಕೂಡ ಗ್ರೇಟರ್ ಅಲ್ಲ, ದೊಡ್ಡವರಲ್ಲ. ಅಥವಾ ಎಷ್ಟೇ ತಪಸ್ಸು ಅಥವಾ ಎಷ್ಟೇ ಯೋಗ ಪ್ರದರ್ಶನ ಮಾಡಿಯೂ ಮೇಲಿನ ಯಾವುದೇ ಶಕ್ತಿಯಲ್ಲಿ ಯಾರೊಬ್ಬರು ಅವನ ಮಟ್ಟದಲ್ಲಿ ಪರಿಪೂರ್ಣ ತಲುಪಲಾರರು. ಪ್ರಭುಪಾದ ಹೇಳುವಂಥದ್ದು, ಈಗ ಪ್ರಭುಪಾದ ಒಮ್ಮೆ ಹೇಳ್ತಾರೆ, ಈ ಆಂಧ್ರದಲ್ಲಿ ಮತ್ತೆ ಒರಿಸ್ಸಾದಲ್ಲಿ ಮತ್ತೆ ಬೆಂಗಾಲದಲ್ಲಿ ತುಂಬಾ ಸೋ ಕಾಲ್ಡ್ ಗಾಡ್ಸ್, ಸೆಲ್ಫ್ ಮೇಡ್ ಗಾಡ್ಸ್. ಪ್ರಭುಪಾದ ಹೇಳ್ತಾರೆ, ಹೇಗೆಂದ್ರೆ ಕೃಷ್ಣ ಯಾವತ್ತಿಗೂ ಗಾಡೆ. ಕೆಲವರು ಎಂತಂದ್ರೆ ಅವ್ರು 20 ವರ್ಷ ತಪಸ್ಸು ಮಾಡಿದ್ರು ಮತ್ತೆ ದೇವರಾದ್ರು. ಪ್ರಭುಪಾದ ಹೇಳ್ತಾರೆ, ಕೃಷ್ಣ ಗೋವರ್ಧನ ಬೆಟ್ಟವನ್ನು ಎತ್ತುವಾಗ ಸಣ್ಣ ಮಗು ಎತ್ತಿದ್ದಾನೆ, ಆಗ ಕೂಡ ಗಾಡೆ ಅವ. ಪೂತನಿನ ಕೊಲ್ಲುವಾಗ ಕೂಡ ಗೋಡೆ ಅವ, ಯಾವಾಗಲೂ ಗೋಡೆ. ಇವರೆಂತಂದ್ರೆ ನಾವು ಸ್ವಲ್ಪ ತಪಸ್ಸು ಮಾಡಿದ್ದೇವೆ 25 ವರ್ಷ, ಮತ್ತೆ ನಾವು ಹಿಮಾಲಯಕ್ಕೆ ತಪಸ್ಸು ಮಾಡಿ ಈಗ ನಾವು ದೇವರಾದದ್ದು. ಮೂರ್ಖತಾನೆ ಅದು. ಎಸ್, ಎಷ್ಟೇ ತಪಸ್ಸು ಅಥವಾ ಎಷ್ಟೇ ಯೋಗ ಪ್ರದರ್ಶನ ಮಾಡಿಯೂ ಮೇಲಿನ ಯಾವುದೇ ಶಕ್ತಿ ಯಾರೊಬ್ಬರು ಅವನ ಮಟ್ಟಿಗೆ ಪರಿಪೂರ್ಣ ತಲುಪಲಾರರು. ಯೋಗಿಗಳು ಅವನ ಕರುಣಾ ಅವಲಂಬಿಗಳು. ಅವನು ತನ್ನ ಅಪಾರ ಕರುಣೆಯಿಂದ ಯೋಗಿಗಳಿಗೆ ಕೆಲವು ತಾತ್ಕಾಲಿಕ ಶಕ್ತಿಯನ್ನು ನೀಡಬಹುದು, ಅದೆಲ್ಲ ಇರ್ರಿಲೆವೆಂಟ್. ಈಗ ಪ್ರಭುಪಾದದ್ದು ಇಲ್ಲ, ಪ್ರಭುಪಾದ ಕೂಡ ಇತ್ತು, ಆದರೆ ಪ್ರಭುಪಾದ ಅದನ್ನು, ಪ್ರಭುಪಾದಿಗೆ ಆ ಶಕ್ತಿ ಬೇಡ. ಈಗ ಶುದ್ಧ ಭಕ್ತರ ಹತ್ರ ಎಲ್ಲ ಇರ್ತದೆ ಶಕ್ತಿ. ಹೇಗೆ ಅಂದ್ರೆ ಪ್ರಭುಪಾದ್ 70s ಅಲ್ಲಿ 1970 ಪ್ರಭುಪಾದ್ ಇಂಗ್ಲೆಂಡ್ಗೆ ಹೋಗಿದ್ರು. ಅಲ್ಲಿ ಪ್ರಭುಪಾದ್ ಹೇಳಿದ್ರು, ಲಾಸ್ಟ್ ಲೈಫ್ ಈ ವಾಸ್ ಎ ಪ್ರೈಮ್ ಮಿನಿಸ್ಟರ್, ನೌ ಈಸ್ ಎ ಡಾಗ್ ಇನ್ ಇಂಗ್ಲೆಂಡ್. ಲಾಸ್ಟ್ ಲೈಫ್ ಒನ್ ಪರ್ಸನ್ ವಾಸ್ ಎ ಪ್ರೈಮ್ ಮಿನಿಸ್ಟರ್, ನೌ ಈಸ್ ಎ ಡಾಗ್ ಇನ್ ಇಂಗ್ಲೆಂಡ್. ನಾಯಿ ಆಗಿದ್ದಾನೆ ಇಂಗ್ಲೆಂಡ್ ಅಲ್ಲಿ. ಹೇಗೆ ಪ್ರಭುಪಾದಕ್ಕೆ ಕಾಣ್ತದೆ ಇದು ಶಕ್ತಿ ಇಲ್ಲದೆ? ಇದು ಶಕ್ತಿ ಇದೆ, ಆದ್ರೆ ಶುದ್ಧ ಭಕ್ತರು ಅದನ್ನು ಮಿಸ್ಯೂಸ್ ಮಾಡುವುದಿಲ್ಲ. ಹೇಗೆ ಅಂದ್ರೆ ಮೂನ್ ಲ್ಯಾಂಡಿಂಗ್ ಬಗ್ಗೆ ಪ್ರಭುಪಾದ ಇಮಿಡಿಯೇಟ್ ಹೇಳಿದರು ಶಿಷ್ಯರಿಗೆ, ಇದು ಅಮೆರಿಕದ ಸ್ಕೀಮ್, 15 ದಿವಸ ಬಿಟ್ಟು ಅವರು ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾರೆ. ಪ್ರಭುಪಾದ ಅಂದ್ರೆ ಅವರು ಅನೌನ್ಸ್ ಮಾಡಿದ ದಿವಸ ಪ್ರಭುಪಾದ ಹೇಳಿದ್ದಾರೆ, ಸೇಮ್ 15 ದಿವಸ ಬಿಟ್ಟು ಗೌರ್ಮೆಂಟ್ ಟ್ಯಾಕ್ಸ್ ಅನೌನ್ಸ್ ಮಾಡಿದ್ರು. ಹೇಗೆ? ಸಿದ್ಧಿ ಇಲ್ಲದೆ, ಅದು ಸಿದ್ಧಿ ಇದ್ದು, ಆದ್ರೆ ಭಕ್ತರು ಇದನ್ನು ಮಿಸ್ಯೂಸ್ ಮಾಡುವುದಿಲ್ಲ. ಆದ್ರೆ ಯೋಗಿಗಳು ಅಂತ ನೋಡುವ, ಅವನು ತನ್ನ ಅಪಾರ ಕರುಣದ ಯೋಗಿಗಳಿಗೆ ಕೆಲವು ತಾತ್ಕಾಲಿಕ ಶಕ್ತಿಯನ್ನು ನೀಡಬಹುದು ನೋಡಿ, ತಾತ್ಕಾಲಿಕ. ಏಕೆಂದ್ರೆ ಯೋಗಿಗಳು ಅವುಗಳಿಗಾಗಿ ಹಂಬಲಿಸಿರುತ್ತಾರೆ. ಆದರೆ ಭಗವಂತನ ದಿವ್ಯ ಸೇವೆ ಒಂದನ್ನು ಉಳಿದು ಭಗವಂತನಿಂದ ಬೇರೆಯನ್ನು ಬಯಸದ ಶುದ್ಧ ಭಕ್ತರಿಂದ ಭಗವಂತ ಎಷ್ಟು ಸಂತೋಷನಾಗಿರುತ್ತಾನೆ ಎಂದರೆ, ಅವರು ಪರಿಶುದ್ಧ ಸೇವೆಗೆ ಪ್ರತಿಯಾಗಿ ತನ್ನನ್ನೇ ಅವರಿಗೆ ಕೊಟ್ಟು ಬಿಡುತ್ತಾನೆ. ಭಕ್ತರಿಗೆ ಕೊಟ್ಟು ಬಿಡ್ತಾನೆ ಅವ. ಅದಕ್ಕೆ ಭಕ್ತರಿಗೆ ಅದೆಲ್ಲ ಬೇಡ, ಸಿದ್ಧಿ ಎಲ್ಲ ಬೇಡ ಅವರಿಗೆ. ಜ್ಞಾನಿಗೆ ಜ್ಞಾನ ಬೇಕು, ಯೋಗಿಗೆ ಸಿದ್ಧಿ ಬೇಕು. ಆದ್ರೆ ಭಕ್ತ ಟೋಟಲಿ ಯಾವುದು ಬೇಡ ಭಕ್ತನಿಗೆ. ಯಾಕೆಂದ್ರೆ ಭಗವಂತ ನೋಡಿ, ಭಗವಂತ ಎಷ್ಟು ಸಂತೋಷನಾಗಿರ್ತಾನೆ ಅಂದ್ರೆ ಅವರ ಪರಿಶುದ್ಧ ಸೇವೆಗೆ ಪ್ರತಿಯಾಗಿ ತನ್ನನ್ನೇ ಅವರಿಗೆ ಕೊಟ್ಟು ಬಿಡ್ತಾನೆ. ಇದು ಹೈಯೆಸ್ಟ್. ಕೃಷ್ಣ ಅವನನ್ನು ಶುದ್ಧ ಭಕ್ತರಿಗೆ ಕೊಟ್ಟು ಬಿಡ್ತಾನೆ. ಹೇಗೆಂದ್ರೆ
ನರಸಿಂಹ ಹೇಳುವಂತ ಪ್ರಹ್ಲಾದನಿಗೆ, ಪ್ರಹ್ಲಾದ ನಾನು ನಿನ್ನ ಆಸ್ತಿ, ನೀನು ಯಾರಿಗೆ ಬೇಕಾದ್ರೂ ನನ್ನನ್ನು ಸೇವೆ ಮಾಡ್ಬೋದು. ಈ ರೀತಿ ಅಂದ್ರೆ ಭಗವಂತ ಭಕ್ತರ ಅಸೆಟ್ ಆಗ್ತಾನೆ, ಭಕ್ತರು ಹೇಳಿದಾಗೆ ಕುಣಿತಾನೆ. ಇದು ಹೈಯೆಸ್ಟ್. ಎಸ್ ಕೃಷ್ಣ ಚೈತನ್ಯ